ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಹಲವಾರು ವಿವಿಧ ಕಸುಬುಗಳಿದ್ದು ಎಲ್ಲವೂ ತನ್ನದೇ ಆದ ಪ್ರಾಧಾನ್ಯತೆಗಳನ್ನು ಹೊಂದಿಕೊಂಡಿದೆ. ಅದರಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳಲು ಹೊರಟಿರುವ ವಿಚಾರ ಮೂರ್ತೆದಾರಿಕೆ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ನಿಖಿತಾ ಪೂಜಾರಿ. ಶೇಂದಿ ಕರಾವಳಿಯ ಎನರ್ಜಿ ಡ್ರಿಂಕ್ ಎಂದೇ ಹೇಳಬಹುದು. ಹಲವು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಶೇಂದಿ ಎಲ್ಲರಿಗೂ ಅಚ್ಚುಮೆಚ್ಚು. ಶೇಂದಿಯನ್ನ ಕುಡಿಯೋದು ಎಷ್ಟು ಅಚ್ಚುಮೆಚ್ಚೋ ಹಾಗೆಯೇ ತಯಾರಿ ಮಾಡುವುದು ಕೂಡ ಅಷ್ಟೇ ವಿಧಗಳಿಂದ ಕೂಡಿದೆ. ಹಾಗಿದ್ರೆ ಮೂರ್ತೆದಾರಿಕೆಯ ವಿಶೇಷತೆ ಏನು ಹೇಳ್ತೇವೆ, ನೋಡ್ಕೊಂಬನ್ನಿ. ಶೇಂದಿ ತುಳುವಿನಲ್ಲಿ ಕಲಿ ಎಂದು ಪ್ರಸಿದ್ಧಿಯನ್ನ ಪಡೆದಿದೆ ಹಾಗೂ ಇಂಗ್ಲಿಷ್ನಲ್ಲಿ ಟಾಡಿ ಎಂದು ಕರೆಯಲಾಗುತ್ತೆ. ಕಲಿಪರ್ದು ಪಿಲಿಕೊಪ್ಪುಗ ಅನ್ನುವ ತುಳುಗಾದೆಯು ತುಳುನಾಡಿನಲ್ಲಿ ಬಹಳ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಮೂರ್ತೆದಾರಿಕೆ ಎನ್ನುವಂಥದ್ದು ಹಿಂದಿನ ಕಾಲದಿಂದಲೂ ನಡೆದು ಬಂದಿದ್ದು ಕಟ್ಟುಕಟ್ಟಳೆಗಳಿಂದ ಕೂಡಿದೆ. ಈಚಲು, ತಾಳೆ, ಬಗನಿ, ತೆಂಗು ಮುಂತಾದ ಮರಗಳಿಂದ ಬರುವ ರಸವನ್ನ ಕಲಿ ಎಂದು ಕರೆಯುತ್ತಾರೆ. ಸಾಯಂಕಾಲ ತಾಳೆಯ ಮರವೇರಿ ನಿರ್ದಿಷ್ಟ ಪ್ರಮಾಣವಾಗಿ ಗುರುತು ಮಾಡಿ ಕೆಳಗೊಂದು ಮಣ್ಣಿನ ಮಡಕೆಯನ್ನ ಕಟ್ಟಿ ಬರುತ್ತಾರೆ. ಹನಿ ಹನಿಯಾಗಿ ಬಂದ ರಸ ಮುಂಜಾನೆಯ ಸಮಯದಲ್ಲಿ ಮಡಿಕೆಯನ್ನ ತುಂಬಿರುತ್ತದೆ. ಈ ರೀತಿ ಹಲವಾರು ಬಾರಿ ಹೊಸ ಹೊಸ ಗಾಯಗಳನ್ನ ಮಾಡಿ 4 ತಿಂಗಳುಗಳ ಕಾಲ ಶೇಂದಿಯನ್ನ ಇಳಿಸುತ್ತಾರೆ. ಅಲ್ಲದೆ ಹೆಚ್ಚು ಪ್ರಮಾಣದಲ್ಲಿ ಶೇಂದಿ ಸುರಿಯುವಂತೆ ಮಾಡಲು ಕಾಯಿಗೊನೆಗಳನ್ನ ಕತ್ತರಿಸಿ ಬಿಡುತ್ತಾರೆ. ಈ ವಿಧಾನವನ್ನ ಸಾಮಾನ್ಯವಾಗಿ ಎಲ್ಲಾ ಕಡೆಗಳಲ್ಲಿ ಅನುಸರಿಸಿದರೂ ಕೆಲವು ಪ್ರದೇಶಗಳಲ್ಲಿ ಸಣ್ಣ ವ್ಯತ್ಯಾಸಗಳಿರುತ್ತದೆ. ಆಗಷ್ಟೇ ಮರದಿಂದ ಇಳಿಸಿದ ಕಳ್ಳನ್ನ ಅಮೃತಕ್ಕೆ ಸಮಾನವೆನ್ನುತ್ತಾರೆ ತುಳುವರು. ಒಂದು ತಾರೆದ ಕಲ್ಯಾಣ ತಾರಿದಂಡ ಆಟಿದ ಅಮಾಸೆ ದಾನಿ ಪೋದೈತ ಮಡಲು ದೆಪ್ಪೋಡು ಆಯ್ತು ರಡ್ಡು ಕೊರುಂದು ದೆಪ್ಪೋಡು ಮನದ ಆನಿಲ ಇತ್ತಂಡ ದೆಪ್ಪು ತಿರ್ಚಾಪು ನಾನು ಕ್ಲೀನ್ ಮಾಡ್ತೀನಿ. ಐದಕ್ಕ ಶುರುವೇ ತಾರಿದ ಮೇಲೆ ಅಲ್ತು ಸ್ಟಾರ್ಟ್ ಬೇಷ ಮುಟ್ಟಲ್ಲ, ಬೇಷ ತಿಂಗಳು ಮುಟ್ಟಲ್ಲ, ಒಳ್ಳೆ ಜೂನ್ ಮುಟ್ಟ ಆಯ್ತು ಕಲಿಯಾಪು ಬೊಕ್ಕ ಜುಲೈ ಆಗಸ್ಟುಗುಲ ಕೈಲ್ ದಾರಿ ಇತ್ತಂಡ ಪೊಣ್ಣು ದಾರಿ ಉಂಟದ ಇರೋಲ್ ತಿಂಪ ಅವು ಇತ್ತಂಡ ಐಟ್ಲಾಪು ಮರ್ಯಾದೊಡ್ಲಾಪು ಮರ್ಯಾದ ಹುಳ್ಳಾಡಿ ಒಂದು ಇಂದ ದೈತ್ಯ ಹೆಂಗಳು ನಾನ ಮಲ್ತಂಡ ರಡ್ಡು 3 ತಿಂಗಳು ಇಂದ ಮಲ್ತಂಡ ಇಡೀ ಮರ್ಯಾದ ಪುಲ್ಯ ಮುಟ್ಟ ಇಂದು ಎಡ್ಡ ಬೇಳೆ ಅಂಡ ಎಡ್ಡಂದ 1 ವರ್ಷ ಮುರ್ರಾಪು ಒಂಜಿಂದ ಆ ಕೊಂಬುಲ ಅಂತ ಅನ್ಬೋದು 5 ಗಂಟೆದ ಬೇಲೆ ಸಿಕ್ಕಿಲ್ಲ. ಒಂದು ಕೊಂಬುಡು ನಾವು ಮಿತ್ತು ಪೋಯಂಡ 5 ಗಂಟೆದ ಬೇಲೆ.
ಬಿತ್ತನೆ ಮಾಡುವ ಮರದಲ್ಲಿ ಫಲ ಬಿಡುವುದಿಲ್ಲವೋ ಏನೋ ಎನ್ನುವ ಅನುಮಾನ ಎಲ್ಲರಿಗೂ ಇದ್ದೇ ಇರುತ್ತದೆ. ಆದರೆ ಇದಕ್ಕೆ ಉತ್ತರವೆನ್ನುವಂತೆ ಕಳ್ಳಿನ ರಸವು ಆ ಮರದ ಮೇಲೆ ತಾಕಿದರೆ ಮಾತ್ರವೇ ಫಲ ಬಿಡುವುದಿಲ್ಲ. ಅದನ್ನ ಹೊರತಾಗಿ ಮರಕ್ಕೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎಂದು ಹೇಳುತ್ತಾರೆ. ಅವು ನೂರ ಬಾರಿ ಬೇಕಿದ್ದು ತಪ್ಪ ಇದೆ ಬರ್ತದೆ ತಪ್ಪಬಹುದು. ಅದು ತಿರ್ತಿ ಪನಿಯಲ್ಲಿ ಇಂದು ಬಂದು ಕಟ್ಟುದುಂಡು ಕುಂಟುದ ಇಂಚ ಸುತ್ತ ಕಟ್ಟುದುಂಡು ಇದೆ ಇಂಚ ಉಂಡತ್ತೇವು ಈಗ ಕಟ್ಟುದುಂಡು ಐತದು ಐದು ಇಂಚ ಉಂಡು ಇಂಚ ಒಂದು ನೂರ ಬಾರಿ ಬೇಕಿದ್ದು ಇಡೆ ಬತ್ತು ಉಂಟುಡತ್ತೆ ಟಪ 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 ಕಾಲ್ಕದಲ್ಲೇ ಬೋದು ಐಕ್ಯ ಬುರುಡು ತಿರ್ತು ಬುರುಡು ಬೊಕ್ಕ ತಾರೆಗೆ ಕಲ್ಲಿಲ ಬುರ್ರವಲ್ಲಿ ತಾರೆಗೆ ಉಂಡತ್ತೆ ಖಾಲಿ ಬೂರು ಬೆಟ್ಟಿಗೆ ಅವು ತಾರೆ ಸಾಯ್ಬೋದು. ಅವು ಬೂರಿನ ಕೆಲವುದಾಗಲೇ ಗೊತ್ತಾಗ್ತಿ ಕೆಲವು ಗೊತ್ತಾಗ್ಬೋದು ಅವು ತಾನೇ ಖಾಲಿ ಕಮ್ಮಿ ಬಣ್ಣ ಅವು ನಂಗೆ ಕೆಲವು ಗುರು ಜಪ್ಪುಜ ಕಾರಡಿ ಅವೇ ನಮ್ಮನ್ನು ಇಂಚ ಪೋದು ಅವಳು ಮಿತ್ತಲು ಹತ್ತತ್ತೆ ಅವು ಕುರೆ ಒಂದು ತಾರ ಕುಬೇನೆ ಹೋಗು. ಮೂರ್ತಿದಾರಿಕೆ ಮಾಡುವುದು ಅಂದ್ರೆ ಸಂಪ್ರದಾಯದಿಂದ ಕೂಡಿರುವ ಒಂದು ಕಸುಬು. ಅದರಲ್ಲಿ ಬಳಸುವ ಪ್ರತಿಯೊಂದು ಸಾಧನಗಳಿಗೂ ವಿಶೇಷತೆ ಇದ್ದು ಅದನ್ನ ಅಷ್ಟೇ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬರ್ತಾ ಇದೆ, ನೋಡ್ಕೊಂಡ್ಬನ್ನಿ. ಮೂರ್ತಿದಾರಿಕೆ ಒಂದು ಕೆಲಸ ಮಾತ್ರವಲ್ಲದೆ ಅದರಲ್ಲೂ ಒಂದು ಸಂಪ್ರದಾಯವನ್ನ ಪಾಲಿಸಿ ಹಿರಿಯರ ಕಟ್ಟುಕಟ್ಟಳೆಯನ್ನ ಉಳಿಸಿ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಮೂರ್ತಿದಾರರು. ಯಾವ ರೀತಿಯಾಗಿ ಅಂದ್ರೆ ಅದರಲ್ಲಿ ಬಳಸುವ ಕತ್ತಿ ಹಾಗೂ ಬಡಿಗೆಯನ್ನ ಶುದ್ಧಾಚಾರದಿಂದ ಕಾಪಾಡಿಕೊಳ್ಳಬೇಕು. ಆ ವಸ್ತುಗಳನ್ನ ಮುಟ್ಟಾಗಿರುವ ಮಹಿಳೆಯರು ಸೂತಕದವರು ಮುಟ್ಟಬಾರದೆಂಬ ಪದ್ಧತಿಯೂ ಇದೆ. ಅಶುದ್ಧಾರವಲ್ಲಿ ವಿದಾಯಕರು ಮುಟ್ಲಲ್ಲಿ ಬಾಕಿ ಜನಕ್ಕೂ ಮುಟ್ಲಲ್ಲಿ ಒಕ್ಕ ಎಲ್ಲಿ ದೋಕಲು ಮತ್ತು ಮುಟ್ಟುಂಡ ಉದಾರ ಆಪುಜಿ ಅವೇನು ಇತ್ತು ನಮ್ಮ ಎಂಚಿನಲ್ಲ ಆನಂದ ಅಂದ ಅವನು ಕುರಿ ನೀರು ಮಾಡ್ತದೆ ಕುರಿ ನೀರು ಪಾರ್ದು ಪುಲ್ಯ ಮುಟ್ಟದು ಓಡು ಆಯ್ಕೆ ಪುಲ್ಯ ಹಾಕಿದ್ದು ದೇವರನ್ನೆದುರು ಉದ್ವತಿ ಪತ್ತ ಆ ಕಡೆ ಅಂತದ್ದು ಒಂದು ಆಯ್ತು ಕಾರದ ಕೊಂಬುಜ್ಜಿ ಕೊಂಬುಗಳು ಎಂತ ಗೊತ್ತು ಅವು ಬಂದು ಆಯ್ಕೆ ಪೆಟ್ಟವು ಕನೆ ಹೊಡು ಉಲಾಯಿ ಉಲಾಯಿ ಕನೆ ಹೊಡು ಒಂದು ಪೆಟ್ಟು ಇಂಚ ಹತ್ತು ಪಾಣ್ಣು ಅವು ಇಂಚ ಕೈಕ್ ಬಂದು ಪೂರ ಕನೆ ಅಂಚ ಅದು ಊಟ ಪಾಣ್ಣು ಅದಕ್ಕೆ ಲೆಕ್ಕಂಡು ಏತು ದಿನ ಬಂಡದು ಅವು ಕಟ್ಟವಾಡ್ದಿತ್ತ ಇದು ಕೂಡ ಕೊಂಬುಗು ಕಟ್ಟವಾಡಿನ ಅವು ಒಂತ ಸಡ್ಲ ಒಂದು ಬರೋದು ಕಟ್ಟ ಇಂಚ ಜಾರು ಜಾರಿನ ಬೇಲೆ ಯಾವ ನಾನು ಅಂಚ ಬರಂದನ ಇಟ್ಟು ಐಟ್ಲೊಂದು ಸಂಗ ತಿಂಡು ತಾರೆ ಆಂದನ ತೆಂಡೆಲ ಆಗಲಿ ತಾರೆ ಆಪು ಜೊತೆ ಐಟು ಕಲಿ ಮಲ್ಪರ ಆಪು ತೆಂಡೆಲೆ ಆಯ್ತಿಂಡ ಐಟು ಕಲಿ ಆಪು ಪಂಡ ಈ ತೆಂಡೆಲು ಉಂಡತ್ತೆ ಒಂದು ತೊಲೆ ಕಟ್ಟದನ ಅವು ಈ ನೀರದ ಅಂಶ ಒಯ್ಪು ತೆಂಡೆಲು ಆಯ್ತು ಖಾಲಿ ಕುರಾಲು ಉಂಡತ್ತೆ ಅವು ಒಯ್ಪುಜಿ ಅವು ತೆಂಡೆಲು ಒಯ್ಪು ಅವು ಕೆಲವುದ ಮೂರು ತಿರ್ತು ದಂಡು ಇಡಮುಟ ದಂಡು ಇಡಮುಟ ಆಡು ಚೌರಿ ಅಂಡು ಮೂರು ಚೌರಿ ಅಂಡು ಮೂರು ದಂಡ ಹತ್ತು ಇಡಮುಟ ಕೆಲವುದು ಇಡಮುಟ ಎಲ್ಲ ಮೂರು ರಾಕು ಕೆಲವುದು ಮುದೇಲು ತೊಕ್ಕಲ ಇರೋ ಜಿಂಡ ಕಲ್ಯಾಣ ತಾರೆ ಒಯ್ತು ದಿಂಜಾಪುಡು ಐದು ದಿಂಜ ಕಲ್ಯಾಣ ಶೇಂದಿ ಸಿಹಿಯಾಗಿದ್ದು ಪುಷ್ಟಿದಾಯಕ ಹಾಗೂ ಚೇತೋಹಾರಿ ಪಾನೀಯವಾಗಿದೆ. ಇದರಲ್ಲಿ ಬಿ ಮತ್ತು ಸಿ ಜೀವಾತುಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಪ್ರೋಟೀನ್ಗಳು, ಶರ್ಕರೆಗಳು, ರಂಜಕ, ಕ್ಯಾಲ್ಸಿಯಂ, ಕಬ್ಬಿಣ ಇತ್ಯಾದಿ ಲವಣಾಂಶಗಳು ಹೇರಳವಾಗಿವೆ. ಇದರಲ್ಲಿರುವ ಸಿ ಜೀವಾತು ಅಂಶ ಬಹುಕಾಲ ನಶಿಸದೇ ಇರುವುದು ಒಂದು ವಿಶಿಷ್ಟ ಗುಣವಾಗಿದೆ.
ಎರಡು ಸಾವಿರ ಜಪ್ಪರ್ಸರು ಮಲ್ದಿರು ಅವು 2000 ಎತ್ತಿಂದ ಕೆಲವು ಕೊಂಬು ಪೋಪ ಬೆಂಚು ಹಾಲಪ್ಪನ ಗೊತ್ತುಂಡೆ ಬೇಳೆ ಒಂಚೂರು ಕಮ್ಮಿ ಆತನ ಈಗ ಸೀಪೆ ಹಾಕೊಂಡತ್ತೆ ಈ ಮೋನೆಗೆ ಸೀಪೆ ಹಾಕನ ಅವು ಪೋಪು ಅಂಚ ಅದಕ್ಕೆ ಒಂದೇ ಪೊರ್ತು ದೆಪ್ಪು ಅವು ಎತ್ತಿನ ಖಾಲಿ ಎಲ್ಲನ ಪುಲ್ಯನ ದೆತ್ತದ ಕುಪ್ಪಿ ಬಾರ್ದ ಅಲಂಕಾರ ತೂನಾಗಲ್ಲ ಅವು ರಟ್ಟು ಕಲಿ ಸುಯ್ ಅಂತ ಪರ್ರ ಗ್ಯಾಸ್ ರಟ್ಟದ ಅವು ಅಂಡ ಕಲಿ ಅವು ಪರಂದ ನಂಗೆ ಗ್ಯಾಸ್ ಉಂಡತ್ತೆ ಗ್ಯಾಸ್ ಪೋಡು ಪೂರ ಕುರುವ ಬರ್ರ ಉಡುಪುಜವು ಎಂಗು ದಿನ ಪೋಪತ್ತ ತೂಪತ್ತ ಅನ್ನ ಆಯ್ತು ಉಂದು ದೆಪ್ಪುವ ಕೊರಂದು ಬೊಕ್ಕ ಕೆಲವದಾಗಲು ಕೊರಂದು ದೆಪ್ಪುವೇರು ಇದನ್ನ ಬಡ್ಡ ಗಿಡ್ಡ ಮತ ಮಿತ್ತುಬೋದು ಕೊರಂದವು ಮುದೇಲ್ದ ನುಂಗುದ ಇಜ್ಜ ಪೂರ್ಣ ಒಂಜಿ ತಿಂಗಳದೊಳ ಆಯ್ತ ಮಾತ್ರ ಮುದೇಲ್ ದೆಪ್ಪೋಡು ಮಿತ್ತ ಪರವಲ್ಲಿ ಒಂದೊಂದು ಆಯ್ತ ಉಂಡಿತ್ತಿನ ದೆಪ್ಪೋಡು ಕೊರಂದು ದೆಪ್ಪರವಲ್ಲಿ ಅವು ದಾಯ ಬಲ್ಲೆಗೆ ಅವು ಮಾಡಲ್ ಪತೋನು ಆ ಮಡಲ್ದ ಹಿಂದಿಟ್ಟು ಇದು ತೆಪ್ಪರ್ ಕೇಳು ಒಂದು ಸುತ್ತ ಬರ್ತದೆ ಇಂಚ ನೀನು ಬೂರ ಹುಡ್ಬೋದು ಒಯ್ನು ಮಡಲ್ ಅಂಚ ಅವು ಕೆಲವದಾಗ ಕುತ್ತು ಬೂರ ದೆಪ್ಪು ಬೊಕ್ಕ ತಾರೆ ಇಂಚು ಕೊಂಬು ಇಂಚ ಮಡಲ್ ಅಂಚ ಮಾತಾಪ ಅವು ಕೆಲವದಾಗಲೇ ಗೊತ್ತಿಜ್ಜಿ ಕಲಿಯನ್ನ ಬಹಳ ಕಾಲ ಕೆಡದಂತೆ ಅದರ ಸಹಜ ಕಂಪು ಹೋಗದಂತೆ ಪಾಶ್ಚರೀಕರಣ ಮಾಡಿ ಶೇಖರಿಸಬಹುದು. ಹಾಗೆಯೇ ಕಲಿಯನ್ನ ದೋಸೆ, ಇಡ್ಲಿ ಮುಂತಾದ ತಿಂಡಿಗಳಲ್ಲಿ ಮೆತ್ತನೆಗಾಗಿ ಬಳಸುತ್ತಾರೆ. ಹಾಗೆಯೇ ಇದರಿಂದ ಒಲೆ ಬೆಲ್ಲವನ್ನ ಕೂಡ ತಯಾರಿಸಬಹುದು. ಜೊತೆಗೆ ವಿನೆಗಾರ್ ಮುಂತಾದವುಗಳಲ್ಲಿ ಕೂಡ ಬಳಸಬಹುದಾಗಿದೆ. ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿಯಾಗಿ ಮೂರ್ತಿದಾರಿಕೆಯನ್ನ ಮಾಡಲಾಗುತ್ತೆ, ಅದರ ವಿಶೇಷತೆ ಏನು, ಯಾವೆಲ್ಲ ರೀತಿಯ ಸಂಪ್ರದಾಯಗಳು ಇದೆ ಎಂದು. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.